ಇದು ನೋಡಿ ಸ್ವಿಮ್ಮಿಂಗ್ ಆಯಿತು 3 ಜನದ್ದು ಕೂಡ. ಇವತ್ತು ಸ್ವಲ್ಪ ಮುಳುಗಲಿಕ್ಕೆ ಹೇಳಿ ಕೊಟ್ಟರು. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನ ವಿಡಿಯೋ ಉಂಟಲ್ಲ ತುಂಬ ಇಂಟ್ರೆಸ್ಟಿಂಗ್ ಉಂಟು ಮತ್ತು ತುಂಬ ಚಂದ ಉಂಟಾಯ್ತಾ. ಸೊ ಕೊನೆ ತನಕ ಸಹ ನೋಡಿ ಎಂಜಾಯ್ ಮಾಡಿ. ಅಲ್ಲ ವಾಕಿಂಗ್ ಬೇಗ ಬಲ. ಹಾಂ ಬಂಟಿ ಸುಖ ಮಾರು ಸುಖ ಮಾರು ಸುಖ ಮಾರು ಸಹಜ ಬಂಟಿ ಸುಖ ಇಂದ ಅಂಚ 3 ಜನ ಒಟ್ಟಿಗೆ ಹೋಗ್ತಾ ಇದ್ದೇವಲ್ಲ, ಅದಕ್ಕೆ ಕಾರ್ ತೆಗ್ದದು. ಕಿವಿದಲ್ಲ, ಸಾರಿ, ಕನ್ನಡಕ್ಕೆ ಹಾಕೊಳ್ಬೇಕು, ಮತ್ತೊಂದು ಕ್ಯಾಪ್ ಹಾಕ್ಕೊಳ್ಬೇಕು. ಬನ್ನಿರ ಬೇಗ, ಆಲ್ರೆಡಿ ಲೇಟ್ ನಾವು. ಇಂಚೆ ಗೆಪ್ಪಲ್ಲಿ ಕಾಲು ತೊಂದರೆ ಹೆಚ್ಚಿ ಎಂದು ಬದಿಟ್ಟು ಮೂಲೆಡು ಸಂದಿಡು ಮೂಲೆಡು ಗೆತ್ತು ದವಿನ ಪಾಡ್ದು. ಇದು ನೋಡಿ ಸ್ವಿಮ್ಮಿಂಗ್ ಆಯಿತು 3 ಜನದ್ದು ಕೂಡ. ಸ್ವಲ್ಪ ಮುಳುಗಲಿಕ್ಕೆ ಹೇಳಿ ಕೊಟ್ಟರು. ಎಂತವರ ಫೋಟೋ ಆದ್ರೆ ಸಹ ರಿಟ್ರೀವ್ ಮಾಡೋದು ಬಿಡ್ದಿಲ್ಲ. ಅವಳೆ 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 ಹೀಗೆ ನನ್ನದು ಮನೆಯದೆಲ್ಲ ಕೆಲಸ ಆದಮೇಲೆ ನಾನು ನನ್ನ ಆ್ಯಸ್ ಯೂಶ್ವಲ್ ಡ್ಯೂಟಿಗೆ ಹೊರಟೆ. ಗುರುಕುಲದ ಡ್ಯೂಟಿಗೆ, ನಮ್ಮ ಪುತ್ತಿಗೆ ವಿದ್ಯಾಪೀಠದ ಡ್ಯೂಟಿಗೆ ಹೊರಟಿದ್ದೇನೆ. ಇಲ್ಲಿ ನೋಡಿ ಏನೆಲ್ಲ ವಿಶೇಷ ಉಂಟು ಅಂತ ಹೇಳಿ. ಪುತ್ತಿಗೆ ಮೂಲ ಮಠದಲ್ಲಿರುವಂತಹ ವಿದ್ಯಾಪೀಠಕ್ಕೆ ಹೋಗಿ ಅಲ್ಲಿನ ನಂತರ ನಾನು ಮತ್ತೆ ನಮ್ಮ ಪಾಡಿಗರ ವಿದ್ಯಾಪೀಠಕ್ಕೆ ಬಂದಾಯ್ತಾ. ಅಲ್ಲಿಯ ಮಕ್ಕಳೆಲ್ಲ ಸಂಕೀರ್ತನೆ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಕೆಲವೊಂದು ಮಕ್ಕಳೆಲ್ಲ. ಆಮೇಲೆ ಇಲ್ಲಿ ಬಂದರೆ ಇಲ್ಲಿ ಸಹ ಎಲ್ಲರೂ ಕೂಡ ಉಡುಪಿಯ ಕೃಷ್ಣ ಮಠಕ್ಕೆ ಹೋಗಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ನಡೆಸ್ತಾ ಇದ್ರು. ಅಲ್ಲಿ ಇವತ್ತು ಏನು ಸ್ಪೆಷಲ್ ಅಂತ ಹೇಳಿದರೆ ಕ್ಷೀರಾಬ್ದಿ ಅಂತ ಹೇಳಿ, ಮಧ್ವ ಸರೋವರದಲ್ಲಿ ಮಧ್ವ ಮಂಟಪ ಇದೆ ಅಲ್ಲ, ಅಲ್ಲಿ ದೇವರಿಗೆ ಕ್ಷೀರಾಬ್ದಿ ಸೇವೆ ನಡೆಯೋದು. ಸೊ ಅದನ್ನು ನೋಡಲಿಕ್ಕೆ ನಾವೆಲ್ಲರೂ ಕೂಡ ಈಗ ಹೋಗ್ತಾ ಇದ್ದೇವೆ ಇಲ್ಲಿ. ಮಧ್ವ ಸರೋವರ ಅಂತ ಅವಳು ಎಡೆಟ್ ಬಾರ ಪ್ರಿಯ.
ಇಲ್ಲಿ ಈಗ ಮಧ್ವ ಮಂಟಪ ಉಂಟಲ್ಲ, ಇಲ್ಲಿ ಕ್ಷೀರಾಬ್ದಿ ಸೇವೆ ನಡೆಯುದು. ಇದನ್ನು ಸ್ವಾಮೀಜಿ ಅವರೇ ಬಂದು ಮಾಡುದು. ಆಮೇಲೆ ಇಲ್ಲಿ ಸುತ್ತ ಈ ಮಧ್ವ ಸರೋವರದ ಸುತ್ತ ನಾವು ಹಣತೆ ಹಚ್ಚಲಿಕ್ಕೆ ಉಂಟು, ಅಂದರೆ ದೀಪ ಹಚ್ಚಲಿಕ್ಕೆ ಉಂಟು. ಎಲ್ಲ ಮಕ್ಕಳು ಅಲ್ಲಿ ಬಂದವರೆಲ್ಲರೂ ಕೂಡ ಸೇರಿ. ಇದನ್ನೆಲ್ಲ ನೋಡ್ತಾ ಇರುವಂತಹ ನಿಮಗೆ ಕೂಡ ಒಂದು ದೈವಿಕವಾದಂತಹ ವಾತಾವರಣದಲ್ಲಿ ಇರುವಂತಹ ಅನುಭವ ಆಗಬಹುದು ಅಂತ ಅಂದ್ಕೊಂಡಿದ್ದೇನೆ. ಇಲ್ಲಿ ನನ್ನ ಹಸ್ಬೆಂಡ್ ಕೂಡ ನೋಡಿ ಅಲ್ಲಿ ಹೋಗಿ ದೀಪ ಹಚ್ತಾ ಇದ್ದಾರೆ. ಇದೆಲ್ಲ ಉಂಟಲ್ಲ ನಮಗೆ ಸಿಕ್ಕಿದಂತಹ ಒಂದು ಅಪೂರ್ವವಾದಂತಹ ಯೋಗ, ಭಾಗ್ಯ, ಪುಣ್ಯ ಅಂತಲೇ ಹೇಳಬೇಕು. ಇಷ್ಟು ಹತ್ತಿರದಿಂದ ಇಂತಹದ್ದೆಲ್ಲ ವಿಶೇಷಗಳನ್ನು ನೋಡಲಿಕ್ಕೆ ಅವಕಾಶ ಸಿಕ್ಕಿದ್ದು ಇದು ನಮ್ಮ ಮಠದ ಪರ್ಯಾಯ ಆದ ಕಾರಣ ಮಾತ್ರ ಆಯಿತು. ಇನ್ನು ಬೇರೆ ಮಠದ ಪರ್ಯಾಯ ಎಲ್ಲ ಆದರೆ ನಾವು ಇಷ್ಟು ಸುಲಭವಾಗಿ ಬರಲಿಕ್ಕೆ ನೋಡಲಿಕ್ಕೆ ಎಲ್ಲ ಆಗ್ತದೆ ಇಲ್ವ ಅಂತ ನನಗೆ ಸಹ ಗೊತ್ತಿಲ್ಲ ಆ್ಯಕ್ಚುಲಿ. ಅಲ್ಲಿ ಮಧ್ವ ಸರೋವರದಲ್ಲಿ ವಿಶೇಷ ಪೂಜೆ ಎಲ್ಲ ಆದಮೇಲೆ ನಂತರ ಇಲ್ಲಿಗೆ ಅಂತ ಹೇಳೋದು ಕಾರ್ ಸ್ಟ್ರೀಟ್ ಅಂತ, ರಥ ಬೀದಿ. ಇಲ್ಲಿ ಈಗ 2 ರಥಗಳನ್ನು ಎಳೆಯುವಂತಹ ದೃಶ್ಯವನ್ನು ನಾವು ನೋಡಲಿಕ್ಕಿದ್ದೇವೆ. ಸರೋವರದಲ್ಲಷ್ಟು ಜನ ಇರಲಿಲ್ಲ.
ಫ್ಯಾಮಿಲಿ ಅವ್ರು ಯಾರು ನೋಡಿದರೆ, ನಿರುತ್ತರ ಫ್ಯಾಮಿಲಿ ಯಾರು ನೋಡಿದರೆ, ಮತ್ತೆ ಯಾರಿದ್ದೀವಿ, ಸಾಕೇತನ ಫ್ಯಾಮಿಲಿ.